ರಾಜ್ಯಕ್ಕೆ ಅದೊಂದು ಹೊಸ ರೀತಿಯ ಬೆಳವಣಿಗೆ. ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಕೆಲವು ಗ್ಯಾರಂಟಿಗಳನ್ನು ಘೋಷಿಸಿತು. ಆಗ ಪ್ರಶ್ನೆ ಏನು ಬಂತಂದರೆ, ಈ ಗ್ಯಾರಂಟಿಗಳು ಕೆಲವು ಸೀಮಿತ ವರ್ಗಕ್ಕೆ, ಅಂದರೆ ದುರ್ಬಲರಿಗೆ ಅಥವಾ ಇಷ್ಟು ಆದಾಯ ಮಿತಿ ಹಾಕಿಕೊಂಡು ಆ ಆದಾಯಕ್ಕಿಂತ ಕೆಳಗಿನವರಿಗೆ ಅಂತೇಳಿ ನಿಗದಿ ಮಾಡ್ತಾರೋ ಎನ್ನುವ ಸಂಶಯ ಜನರಿಗೆ ಕಾಡ್ತಾ ಇರುವಾಗ ಸಿದ್ದರಾಮಯ್ಯ ಹೇಳಿದರು, ನಿನಗೂ ಫ್ರೀ ನನಗೂ ಫ್ರೀ, ಅಂದರೆ ಅಲ್ಲಿ ತಾರತಮ್ಯ ಇಲ್ಲ, ಎಲ್ಲರಿಗೂ ಫ್ರೀ ಅಂತೇಳಿ ಹೇಳಿದರು. ಜನರಿಗೆ ಈ ಒಂದು ಫ್ರೀ ಭರವಸೆ ಒಂದು ಬಹಳಷ್ಟು ಮನಸ್ಸಿನಲ್ಲಿ ಕುತ್ಕೊಂಡಿತ್ತು. ಸೊ ಈ ಭರವಸೆಗಳು ಕಾಂಗ್ರೆಸ್ಸಿಗೆ ಓಟಿನ ಬಲವನ್ನು ಇನ್ನಷ್ಟು ಹೆಚ್ಚು ತಂದವು. ಇದರಿಂದ ಮತ್ತು ತನ್ನ ಅಧಿಕಾರದ ಕೊನೆಯ ಹಂತದಲ್ಲಿ BJP ಆ ಮೀಸಲಾತಿ ಅಸ್ತ್ರಕ್ಕೆ ಕೈ ಹಾಕಿತ್ತು. ಗೊತ್ತಿರ್ಬೋದು, ಕೆಲವು ವರ್ಗಗಳನ್ನು ಮೀಸಲಾತಿಯನ್ನು ಹೆಚ್ಚಿಸುವುದು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ರಮಗಳನ್ನು ಅದು ತಗೊಂಡಿತ್ತು. ಅದಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಕೆಲವೆಡೆ ಪ್ರತಿಭಟನೆಗಳಾದವು. ಸ್ವಾಮೀಜಿಗಳೇ ಎದುರು ನಿಂತು BJPಗೆ ಮತ ಹಾಕಬಾರ್ದು ಅಂತ ಹೇಳಿದರು. ಈ ಕೆಲವು ಜಾತಿ ವರ್ಗಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸುವುದು ಅಥವಾ ಅದಕ್ಕೆ ಬೇಕಂತ ಮೀಸಲಾತಿ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕೈಗೊಂಡ ಅವಸರದ ತೀರ್ಮಾನಗಳು ಅಂತ ಹೇಳ್ಬೋದೇನು. ಅದು BJPಗೆ ನೆಗೆಟಿವ್ ಆಯಿತು. ಗ್ಯಾರಂಟಿ ಕಾಂಗ್ರೆಸ್ಸಿಗೆ ಬಲ ತಂದಿತು. ಇವರಿಬ್ಬರ ಜೋಡೆತ್ತಿನ ಬಲ, ಒಬ್ಬರಿಗಿರುವ ಅನುಯಾಯಿಗಳ ಬಲ, ಒಬ್ಬರಿಗಿರುವ ಹಣಕಾಸಿನ ಸಾಮರ್ಥ್ಯ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿತ್ತು. ಅಲ್ಲಿ ಜನರು ವೋಟ್ ಹಾಕಲಿಕ್ಕೆ ಬೇಕಾದರೆ ಗ್ಯಾರಂಟಿಗಳು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರ ವಿರೋಧಿ ಅಲೆ ಕೂಡ ಕಾರಣ ಆಯಿತು. ಬಂದ ಮೇಲೆ ಮುಖ್ಯವಾಗಿ ಇಷ್ಟು ಸ್ಥಾನಗಳು ಬರಬಹುದು ಎಂಬುದು ಕೂಡ ಕಾಂಗ್ರೆಸ್ಸಿಗೂ ಅಚ್ಚರಿಯ ಒಂದು ಸ್ಥಿತಿ ಅಲ್ಲಿ ಉದ್ಭವ ಆಗಿತ್ತು. ಇಂಥ ಸ್ಥಿತಿಯಲ್ಲಿ ಇಬ್ಬರೂ ಕೂಡ ದುಡ್ತಿರೋದ್ರಿಂದ ಸಹಜವಾಗಿ DK ಶಿವಕುಮಾರ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ಮುಖ್ಯಮಂತ್ರಿ ಸಹಜವಾಗಿ ಯಾರಾಗಬೇಕು? ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ ಆಗಬೇಕು. ಗೆದ್ದಿದ್ದಾರೆ. ಪರಮೇಶ್ವರ್ ಸಂದರ್ಭದಲ್ಲಿ ಅವರು ಗೆದ್ದಿರಲಿಲ್ಲ. ಈಗ ಏನಾಯಿತು, ಸಹಜವಾಗಿ DKಶಿ ಅದಕ್ಕೆ ಆಕಾಂಕ್ಷಿಯಾಗಿತ್ತು. ಇದರಿಂದಾಗಿ ಸಿದ್ದರಾಮಯ್ಯರಿಗೂ ಇವರಿಗೂ, ಅಂದರೆ ಈ ಹಿಂದೆ ಒಂದು ಅವಧಿಯನ್ನು ಸಿದ್ದರಾಮಯ್ಯ ಅವರು ಪೂರ್ಣಗೊಳಿಸಿದ್ದಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಒಂದು ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಹಾಗಾಗಿ ಈ ಅವಧಿ ಸಹಜವಾಗಿ ತನಗೆ ಸಿಗ್ತದೆ ಅಂತ ಹೇಳೋ ಒಂದು DKಶಿಗೆ ಒಂದು ಲೆಕ್ಕಾಚಾರ ಇತ್ತು. DKಶಿ ಅವರ ಬಣಕ್ಕೆ. ಆದರೆ ಇಬ್ಬರೂ ಕೂಡ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಗಳಾದ್ರಿಂದ ಹೈಕಮಾಂಡ್ ಈ ಹಂತದಲ್ಲಿ ಒಂದು ಮಧ್ಯಪ್ರವೇಶ ಮಾಡಿತು ಅಂತ ಹೇಳಲಾಗ್ತಿತ್ತು. ಅದು ಅನ್ರಿಟನ್ ಅಗ್ರಿಮೆಂಟ್, ಅಂದರೆ ಅದಕ್ಕೆ ಬರಹದಲ್ಲಿ ಇಲ್ಲ, ಲಿಖಿತವಾಗಿ ಇಲ್ಲ, ಏನಿಲ್ಲ. ಅದು ಇತ್ತೀಚೆಗೆ ಅಷ್ಟೇ, ಮೊನ್ನೆ ಅಷ್ಟೇ 6-7 ಮಂದಿ ಸಮ್ಮುಖದಲ್ಲಿ ಆದ ಒಪ್ಪಂದ ಅಂತ DK ಶಿವಣ್ಣ ಹೇಳಿದ್ರಿಂದ ಅದೀಗ ಸ್ಥಿರೀಕರಿಸಲ್ಪಟ್ಟಿದೆ, ಅಂದರೆ ಒಪ್ಪಂದ ಆಗಿದೆ ಅಂತ. ಇದಕ್ಕೆ ಮೊದಲು ಅವರು ಯಾರು ಹೇಳಿಲ್ಲ ಎಲ್ಲಿ ಆಗಿದೆ ಒಪ್ಪಂದ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಿದ್ರು, ಸಿದ್ದರಾಮಯ್ಯರು ಹೇಳ್ತಿದ್ರು ಅಂತ ಒಪ್ಪಂದ ಆಗೇ ಇಲ್ಲ ಅಂತ ಹೇಳ್ತಿದ್ರು. ಈಗ ಇಡೀ ಬಿಕ್ಕಟ್ಟಿಗೆ ಕಾರಣ ಆಗಿರೋದೇ ಹೈಕಮಾಂಡ್. ಅಂದರೆ ಆಗ ಅಧಿಕಾರ ಹಂಚಿಕೆ ಸೂತ್ರವನ್ನು ಇವರೇ ಹೇಳಿದ 6-7 ಮಂದಿ ಎದುರಿಗೆ, ಆದ್ದರಿಂದ ಆ 6-7 ಮಂದಿ ಒಂದು ಹೈಕಮಾಂಡ್ನವರಾಗಿರ್ಬೋದು ಅಥವಾ ಹೈಕಮಾಂಡ್ನವರಿಗೆ ವಿಶ್ವಾಸಿಕರಾಗಿರ್ಬೋದು. ಈಗ ಇಡೀ ಬಿಕ್ಕಟ್ಟನ್ನು ಪರಿಹರಿಸುವ ಜವಾಬ್ದಾರಿ ಯಾರದು? ಸಹಜವಾಗಿ ಹೈಕಮಾಂಡಿನದ್ದು. ಆದ್ರಿಂದ ಈಗ ಹೈಕಮಾಂಡು ಒಂದು ಸೀರಿಯಸ್ ಆದ ಹೋಮ್ವರ್ಕ್ ಅನ್ನು ಮಾಡಿದ್ರೆ ಬಹುಶಃ ಕರ್ನಾಟಕದ ಒಂದು ಕಾಂಗ್ರೆಸ್ಸಿನ ರಾಜಕೀಯ ಬಿಕ್ಕಟ್ಟು ಬಗೆಹರಿತದೆ. ಇಲ್ಲಿ ಇನ್ನೊಂದು ಹೈಪೋಥಿಸಿಸ್ ಇರ್ತದೆ, ಒಂದು ವೇಳೆ DKಶಿ ಹೊರಬಂದು BJPಯ ಜೊತೆ ಕೈ ಜೋಡಿಸ್ಯಾರ, ಯಾಕಂದ್ರೆ ಅಧಿವೇಶನದಲ್ಲಿ ಅವರೇನು ಅವಿಶ್ವಾಸ ನಿರ್ಣಯ ಮಂಡಿಸ್ತೇವೆ ಅಂತೇಳಿ ಹೇಳ್ತಾರೆ, ಬಹುಶಃ ಅಂಥ ಸಾಧ್ಯತೆಗಳು ಬಹಳ ಕ್ಷೀಣ. ಸರ್ಕಾರ ಬೀಳುವ ಸಾಧ್ಯತೆಗಳು ಸದ್ಯಕ್ಕಂತೂ ಇಲ್ಲ. ಯಾಕಂದರೆ ಎಲ್ಲಿ ಕೂಡ ಕಾಂಗ್ರೆಸ್ನವರು ಸರ್ಕಾರವನ್ನು ಬೀಳಿಸುವ ಇರಾದೆಗೆ, ಅಂದರೆ ಆ ಹಂತಕ್ಕೆ ಪರಿಸ್ಥಿತಿ ಹೋಗಲಿಕ್ಕೆ ಹೈಕಮಾಂಡೇ ಬಿಡಲಿಕ್ಕಿಲ್ಲ. ಯಾಕಂದರೆ ಅವರಿಗೆ ಈ ಭಾಗದಲ್ಲಿರುವ ಒಂದು ದೊಡ್ಡ ರಾಜ್ಯ ಮತ್ತು ಆಡಳಿತ ಇರುವುದಂದರೆ ಅದು ಕರ್ನಾಟಕದಲ್ಲಿ. ಖಂಡಿತ DKಶಿ ಅವರ ಸದ್ಯದ ಬಿಹೇವಿಯರ್ ಮತ್ತು ಮೂವ್ಮೆಂಟನ್ನು ಗಮನಿಸ್ತಾ ಹೋದಂಥ ಸಂದರ್ಭಗಳಲ್ಲಿ ತಾವು ಹೇಳೋ ಪ್ರಕಾರ ಸರ್ಕಾರ ಬೀಳಿಸುವಂತಹ ಪ್ರಯತ್ನ ಅಥವಾ BJP ಜೊತೆಗೆ ಸಂಧಾನ ಮಾಡಿಕೊಳ್ಳುವಂಥದ್ದು ಅಥವಾ ಕೈ ಜೋಡಿಸುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನಿಸ್ತಾ ಇದೆ. ಮತ್ತು ಇನ್ನೊಂದು ಮೂಲಗಳ ಪ್ರಕಾರ ಈ ಡಿಸೆಂಬರ್ 19 ಬಳಿಕ ಕೆಲವೊಂದು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಅಂದರೆ ಬೆಳಗಾವಿ ಅಧಿವೇಶನದ ತನಕ ಈಗ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಬೆಳಗಾವಿ ಅಧಿವೇಶನ ಯಾವಾಗ ಮುಗಿಯುತ್ತೆ ಡಿಸೆಂಬರ್ 19, ಆ 19ರ ಬಳಿಕ ಕೆಲವೊಂದು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಮತ್ತೆ ದೆಹಲಿ ವಿಮಾನವನ್ನು ಏರುವಂಥ ಪ್ರಯತ್ನಗಳು ನಡೀಬೋದು, ಮತ್ತೆ ಮಾತುಕತೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಸರ್ಕಾರದ ಮುಖ್ಯಮಂತ್ರಿ ಬದಲಾವಣೆಯ ಕಸರತ್ತುಗಳು 19ರ ನಂತರ ಆಗುವುದು. ಅಲ್ಲಿ ತನಕ ಸರ್ಕಾರ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಈ ಒಂದು ತಡೆಯನ್ನು ನೀಡಿದೆ ಅಂತ ಹೇಳಲಾಗ್ತದೆ. ಇದು ಒಂದು ರೀತಿಯಲ್ಲಿ ವರ್ಕೌಟ್ ಆಗ್ಬೋದಾ? ಅಂದರೆ ಬೆಳಗಾವಿ ಅಧಿವೇಶನದ ತನಕ ಇದೇ ರೀತಿಯಾಗಿ ಯಥಾಸ್ಥಿತಿಯಾಗಿ ಮುಂದುವರಿಬೋದಾ? ಬಹುತೇಕ ಮುಂದಿನ ವಾರ ಬೆಳಗಾವಿ ರಾಜ್ಯ ವಿಧಾನಸಭೆ ಅಧಿವೇಶನ, ಏನೇ ಇವತ್ತು ಕೇಂದ್ರದಲ್ಲಿ ಸಂಸತ್ ಅಧಿವೇಶನ ಆರಂಭ ಆಗಿದೆ. ಇನ್ನು ಹೆಚ್ಚಂದ್ರೆ ನಿಮಗೇನು 4-5 ದಿವಸಗಳ ಕಾಲಾವಕಾಶ.
ಇದರಲ್ಲಿ ಒಂದು ಪ್ರಶ್ನೆ, ರಾಜ್ಯ ವಿಧಾನಸಭೆ ಅಧಿವೇಶನವನ್ನು ಮುಂದೂಡಲಿಕ್ಕೆ ಸಾಧ್ಯ ಇದೆಯೇ? ಆದರೆ ಸರ್ಕಾರಕ್ಕೆ ಪರಮಾಧಿಕಾರ ಇದೆ, ಅದನ್ನು ಮುಂದೂಡಬಹುದು ಅಂತ ಹೇಳ್ತಾರೆ ಕೆಲವರು. ಬಟ್ ಅದು ಏನು ಅದು ಪುನಃ ಚರ್ಚೆಯ ವಿಷಯ. ಹಾಗೆ ಆದರೆ ಆಗ ನಾವು ಇವತ್ತಿನ ಸ್ಥಿತಿ ಏನಿದೆ ಅಂತ ನೋಡಿ. ಇವತ್ತು ಸರ್ಕಾರ ಬೀಳುವ ಸ್ಥಿತಿಯಲ್ಲಿದೆಯಾ? ಯಾರಾದ್ರೂ ರಾಜೀನಾಮೆ ಘೋಷಣೆ ಮಾಡಿದಾರ? ಸಿದ್ದರಾಮಯ್ಯರನ್ನು ತೆಗೆದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಯಾವ ಶಾಸಕರಾದ್ರೂ ಹೇಳಿದಾರ? DKಶಿಗೆ ಮುಖ್ಯಮಂತ್ರಿ ಪಟ್ಟ ಸಿಗದಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಯಾರಾದರೂ ಬಹಿರಂಗವಾಗಿ ಘೋಷಿಸಿದಾರ? ಆದ್ರಿಂದ ಇಲ್ಲಿ ಆ ಬಿಕ್ಕಟ್ಟು ಇವತ್ತಿನ ತನಕ ಉದ್ಭವಿಸಿಲ್ಲ. ಈ ಹಿಂದೆ ರಾಜ್ಯದಲ್ಲಿ ಉದ್ಭವಿಸಿದೆ, ರಾಜೀನಾಮೆ ಕೊಟ್ಟ ಪ್ರಕರಣಗಳು ನಡೆದಿದ್ದಾವೆ, ಅವರ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಇವತ್ತು ಯಾವ ಬರಣದಲ್ಲೂ ಎಲ್ಲೂ 2 ಬರಣಗಳಲ್ಲೂ ಬಹಿರಂಗವಾದ ಪ್ರತಿಭಟನೆ ಕಾಣಿಸಿಕೊಂಡಿಲ್ಲ. ಮೇಲಾಗಿ DKಶಿ ಕೂಡ ಅದು ನನ್ನ ಪರವಾಗಿ ಯಾರು ಬರೋದು ಬೇಡ, ನಾವು ಇಬ್ಬರ ನಡುವೆ ಇರುವಂಥದ್ದು, ಅದನ್ನು ನಾವು ಬಗೆಹರಿಸಿಕೊಳ್ತೇವೆ ಅಂತ ಹೇಳುವ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ನಾವು ನೋಡುವಾಗ DKಶಿಗೆ ತಾನು ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳುವ ಆತ್ಮವಿಶ್ವಾಸ ಇದೆ. ಮುಖ್ಯ, ನೀವು ಸಂಪುಟ ಪುನಾರಚನೆಗೆ ಹೋದಾಗ ಮೊನ್ನೆ ಸ್ಪೀಕರ್ ಏನು ಹೇಳಿದರು ಮಂಗಳೂರಲ್ಲಿ, UT ಖಾದರ್ ಅವರು, ನನ್ನ ರಾಜಕೀಯ ಚಾನಲ್ ಬಂದಾಗಿದೆ ಅಂತ ಹೇಳಿದರು. ಆದರೆ ಹಿಂದೆ ಇದ್ರ ಜೊತೆಗೆ ಹೇಗೆ 2.5 ವರ್ಷದ ಅಧಿಕಾರ ಒಪ್ಪಂದ ಆಗಿದೆ ಅಂತೇಳಿ ಒಂದು ಮಾತಿದೆಯಲ್ಲ, ಅದೇ ರೀತಿ ಅಧಿಕಾರ ಸಿಕ್ಕದವರು ಅಂದರೆ ಮಂತ್ರಿ ಆಗಿಲ್ಲದವರನ್ನು ತತ್ಕಾಲಕ್ಕೆ ಅಲ್ಲಿ ಕುತ್ಕೊಳಿಸಿ ಮತ್ತೆ 2.5 ವರ್ಷದ ನಂತರ ಮಂತ್ರಿ ಮಾಡ್ತೇವೆ ಅಂತ ಹೇಳೋ ಒಂದು ಭರವಸೆಯನ್ನು ಅವರು ಕೆಲವರಿಗೆ ಕೊಟ್ಟಿದ್ರು ಹೈಕಮಾಂಡ್ ಅಂತೇಳಿ ಮಾತಿದೆ. ಆದ್ದರಿಂದ ಹಾಗೆ ಆದಾಗ ಸ್ಪೀಕರ್ ಕೂಡ ಒಂದು ಹಂತದಲ್ಲಿ ಮಂತ್ರಿ ಹುದ್ದೆ ಆಕಾಂಕ್ಷಿ ಅಲ್ವೇ? ಅವರು ಹಿಂದೆ ಮಂತ್ರಿ ಆಗಿದ್ದವರಲ್ಲ. ಆದ್ದರಿಂದ ನೀವು ಸಂಪುಟ ಪುನಾರಚನೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ತಡಿಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಹೈಕಮಾಂಡ್ ಏನೇ ಹೇಳ್ಬೋದು, ಯಾಕಂದರೆ ಎಲ್ಲರೂ ಕೂಡ 2.5 ವರ್ಷದ ಅವಧಿ ಅಂತೇಳಿ ಎಲ್ಲರೂ ಕೂಡ ಬಾಯಿ ಮುಚ್ಚು ಒಂದು ಹಂತದಲ್ಲಿ ಅದು ಆಗಲೇಬೇಕು. ಸಂಪುಟ ಪುನಾರಚನೆ ಆದಾಗ ಈ ಭಿನ್ನ ಮತವನ್ನು ಸಹಜವಾಗಿ ಸಚಿವ ಸ್ಥಾನಕ್ಕೆ ತುಂಬ ಮಂದಿ ಆಕಾಂಕ್ಷಿಗಳಿರ್ತಾರೆ, ಅವರನ್ನು ಅಲ್ಲಿ ಅಕಾಮಡೇಟ್ ಮಾಡದಿದ್ದರೆ ಏನಾಗ್ತದೆ? ಕಾಂಗ್ರೆಸ್ ಪುನಃ ಭಿನ್ನ ಮತದ ಬಲೂನ್ ಆಗ್ತದೆ. ಈ ಸಂದರ್ಭದಲ್ಲಿ ಇಡೀ ಸೆಟಪ್ಪನ್ನು ಅದನ್ನೊಂದು, ಯಾಕಂದರೆ ಈ ಹಿಂದೆ ಶಿವಕುಮಾರರ ಹಿಸ್ಟ್ರಿಯನ್ನು ನೋಡಿ, ಅವರು ಪಕ್ಕಾ ಕಾಂಗ್ರೆಸ್ನ ಎಲ್ಲ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಬಂಡೆ ಆಗಿ ನಿಂತಿದ್ದವರು, ಅದಕ್ಕೆ ಅವರಿಗೆ ಬಂಡೆ ಶಿವಕುಮಾರ್ ಅಂತ ಕೂಡ ಹೆಸರಿದೆ. ಶಾಸಕರನ್ನು ರೆಸಾರ್ಟ್ಗಳಲ್ಲಿ ಇಟ್ಟವರು ಬೇರೆ ರಾಜ್ಯಗಳಲ್ಲಿ ಸರ್ಕಾರ ಬೀಳ್ತದೆ ಅಂತ ಹೇಳಿ ಆದಾಗ ಕಾಂಗ್ರೆಸ್ನ ಹೈಕಮಾಂಡಿನ ಮಾನ ಮರ್ಯಾದೆಯನ್ನು ಗರಿಷ್ಠ ಪ್ರಮಾಣದಲ್ಲಿ ರಕ್ಷಣೆ ಮಾಡಿದ ವ್ಯಕ್ತಿ ಅಂತ ಇದ್ದರೆ ಅದು DK ಶಿವಕುಮಾರ್. ಆದ್ದರಿಂದ ಹೈಕಮಾಂಡ್ ತನ್ನ ಕೈ ಬಿಡುವುದಿಲ್ಲ ಅಂತ ಹೇಳುವ ಒಂದು ಭರವಸೆ, ಒಂದು ಭವ್ಯವಾದ ದಿವ್ಯವಾದ ವಿಶ್ವಾಸ DK ಶಿವಕುಮಾರ್ಗೆ ಇದೆ. ಬಟ್ ಆ ನಾಯಕತ್ವ ಬದಲಾವಣೆ ಮಾಡಿದರೆ, ಈಗ ಈ ಹಿಂದೆ ಯಡಿಯೂರಪ್ಪನವರನ್ನು ಕೂಡ ಒಂದು ಬಾರಿ ನಾಯಕತ್ವ ಬದಲಾವಣೆಯನ್ನು ಮಾಡಲಾಯಿತು. ಬಟ್ ಆ ಟೈಮಲ್ಲಿ ಯಾವ ರೀತಿಯಾದಂಥ ಎಫೆಕ್ಟ್ ಆಯಿತು ಅಂತ ಹೇಳಿದರೆ ಸರ್ಕಾರ ಬೀಳುವಂತಹ ಸನ್ನಿವೇಶಗಳು ಉಂಟಾಯಿತು. ಅಂದರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ನಾವು ಗಮನಿಸೋದಾದರೆ ಸಿದ್ದರಾಮಯ್ಯನವರನ್ನು ಒಂದು ವೇಳೆ ಒಪ್ಪಂದಗಳಾಗಿದೆ 2.5 ವರ್ಷ, ಹಾಗಾಗಿ ತಾವು ಕೆಳಗಿಳಿಬೇಕು, DK ಶಿವಕುಮಾರ್ ಅವರನ್ನು ಮತ್ತೆ ಮರಳಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಳಿಸ್ತೀವಿ ಅಂತ ಹೇಳಿದರೆ, ಇದರಿಂದ 2028ರ ಎಲೆಕ್ಷನ್ಗೆ ಎಫೆಕ್ಟ್ ಆಗೋದಿಲ್ವಾ? ಸರ್ಕಾರ ಮುಂದಿನ ಇನ್ನೊಂದು ಚುನಾವಣೆಯಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಕಡಿಮೆ ಆಗೋದಿಲ್ವಾ? ಈಗಿನ ಪರಿಸ್ಥಿತಿಯಲ್ಲಿ ಮುಂದಿನ ರಾಜ್ಯ ವಿಧಾನಸಭೆಯ ಚುನಾವಣೆಯ ಬಗ್ಗೆ ಯೋಚಿಸುವ ಹಾಗಿಲ್ಲ ಕಾಂಗ್ರೆಸ್. ಈಗ ಇರುವ ಸರ್ಕಾರವನ್ನು ಅದು ಭದ್ರ ಮಾಡಬೇಕು. ನಿಮ್ಮ ಒಂದು ಸೂಕ್ಷ್ಮವಾದ ವಿಷಯವನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಆಗದಿದ್ರೂ ಹೈಕಮಾಂಡನ್ನು ಸಾಕುವಂಥ ಸಂಪನ್ಮೂಲ ಎಲ್ಲಿಂದ ಹೋಗಬೇಕು? ಅದು ಅಧಿಕಾರದಲ್ಲಿರುವ ರಾಜ್ಯದಿಂದ ಹೋಗಬೇಕು. ಆದ್ದರಿಂದ ಈ ಸರ್ಕಾರವನ್ನು ಶತಾಯಗತಾಯ ಅದು ಅವಧಿ ಪೂರ್ಣಗೊಳಿಸುವ ತನಕ ಉಳಿಸಿಕೊಳ್ಬೇಕನ್ನಂಥ ಹೊಣೆಗಾರಿಕೆ ಹೈಕಮಾಂಡ್ನದ್ದಾಗಿದೆ. ಮತ್ತು ಹೈಕಮಾಂಡಿಗೆ ಅತ್ಯಂತ ದೊಡ್ಡ ಹಣಕಾಸಿನ ಶಕ್ತಿ ಕೂಡ ಈಗಿನ ಉಪಮುಖ್ಯಮಂತ್ರಿಗಳೇ. ಅಂದರೆ ಪಕ್ಷ ಅವರ ಕೈಲೇ ಇರುತ್ತಾನೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅವರೇ. ಅದರಿಂದಲೇ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಬದಲಾಯಿಸಿ ಅಂತ ಹೇಳಿದಾಗಲೂ ಕೂಡ ರಾಜಣ್ಣ ಮತ್ತು DKಶಿ ವಿರೋಧಿ ಬಣ ಹೇಳಿದಾಗಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕಲಿಲ್ಲ. DCM ಆಗಿ ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಕೂಡ, ಅಂದರೆ 2 ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಹಾಗಾದರೆ ಹೈಕಮಾಂಡಿನ ಕರುಣೆ ಅಥವಾ ಹೈಕಮಾಂಡಿನ ಆಶೀರ್ವಾದ ಇಲ್ಲದೆ DKಶಿ ಅದನ್ನು ನಿಭಾಯಿಸಿದಾರ? 2 ಹುದ್ದೆಗಳು, ಒಬ್ಬರಿಗೆ ಒಂದೇ ಹುದ್ದೆ ಕೊಡಿ ಅಂತೇಳಿ ದಿಲ್ಲಿ ಯಾತ್ರೆ ಹಿಂದೆಯೂ ಆಗಿತ್ತಲ್ಲ, ಸಿದ್ದರಾಮಯ್ಯರ ಬಣ ಹಿಂದೆ ನಿಂತೇ ಹೇಳಿತ್ತಲ್ಲ, DCM ಅವರೊಬ್ಬರೇ ಯಾಕೆ, ಬೇರೆಯವರಿಗೆ ಕೊಡಿ, ಬೇರೆ ಹುದ್ದೆಗಳನ್ನು ಸೃಷ್ಟಿಸಿ ಹಿಂದುಳಿದವರಿಗೆ ಕೊಡಿ, ದಲಿತರಿಗೆ ಕೊಡಿ ಅಂತ ಹೇಳಿದಾಗ ಯಾಕೆ ಆಗಲಿಲ್ಲ? ಹೈಕಮಾಂಡ್ ಒಪ್ಪುವುದಿತ್ತಲ್ಲ, ಆಗ DCMಗಳನ್ನು ಮಾಡಲಿಕ್ಕೆ ಸಾಧ್ಯ ಇತ್ತಲ್ಲ. ಆದರೆ ಆಗಲೇ ಇಲ್ಲ. ತನಗೆ ಬೇಕಾದ ಖಾತೆಗಳನ್ನು DK ಶಿವಕುಮಾರ್ ಪಡ್ಕೊಂಡ್ರು. ತಾನೊಬ್ಬನೇ DCM ಆಗಿರಬೇಕು ಎಂಬ ಷರತ್ತಿಗೆ ಬದ್ಧವಾಗಿ ಹೈಕಮಾಂಡ್ ಇರುವ ಹಾಗೆ ನೋಡಿಕೊಂಡ್ರು. ಅದರ ವಿರುದ್ಧವಾಗಿ
ಅವರು ಎಂದೂ ಹೈಕಮಾಂಡ್ ಕಾರ್ಯಾಚರಿಸಲಿಕ್ಕೆ ಬಿಡಲಿಲ್ಲ. ಈಗ ತಾವು ಯಡಿಯೂರಪ್ಪರ ವಿಷಯದಲ್ಲಿ ಬಂದ್ರಿ, ನೀವು ಕಾಂಗ್ರೆಸ್ ನೋಡಿದಾಗ ಎಂಥ ವಿರೋಧವನ್ನು ಸ್ಥಳೀಯವಾಗಿ ಹೊಂದಿದ್ದರೂ ಸಹ ಹೈಕಮಾಂಡ್ ಎದುರಿಗೆ ರಾಜ್ಯಗಳ ನಾಯಕರು ಮೆತ್ತಗಾಗ್ತಾರೆ. ಯಾಕಂದರೆ ನೋಡಿ, ಮೊದಲು ಆಲೋಚನೆ ಮಾಡಿ, ಸಿದ್ದರಾಮಯ್ಯರ ಸ್ಟೇಟ್ಮೆಂಟನ್ನು ನೀವು ನೋಡಿ, ಆಗಲೂ ಎದ್ದು 3ನೇ ಸರ್ತಿ ನಮ್ಯತೆಯ ಪ್ರಸ್ತಾಪ, ಹೈಕಮಾಂಡ್ ಶ್ರೇಷ್ಠ ಅದು ಹೇಳಿದರೆ ನಾನು ದಿಲ್ಲಿಗೆ ಹೋಗ್ತೇನೆ. ಹೈಕಮಾಂಡ್ ಅಷ್ಟು ಪ್ರಬಲವಾಗಿಲ್ಲದೆ ಇದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೇಳ್ತಾರೆ ಅದನ್ನು? ದಿಲ್ಲಿ ನಮ್ಮ ದೇವಾಲಯ, ಹೈಕಮಾಂಡ್ ನಮ್ಮ ದೇವಾಲಯ, ಇದು DKC ಅವರೇ ಹೇಳಿದ್ದು, ಟೆಂಪಲ್. ಆದ್ರಿಂದ ಕಾಂಗ್ರೆಸ್ನಲ್ಲಿ ಹೈಕಮಾಂಡಿನ ಆದೇಶವನ್ನು ಪಾಲಿಸುವುದು ಕಾಂಗ್ರೆಸ್ನಲ್ಲಿ ಇರಬೇಕಾಗಿದ್ದರೆ, ಕಾಂಗ್ರೆಸ್ನಲ್ಲಿ ಅಧಿಕಾರ ಅನುಭವಿಸಬೇಕಾಗಿದ್ರೆ ಅದು ಇಬ್ಬರಿಗೂ ಅನಿವಾರ್ಯ. ಸಿದ್ದರಾಮಯ್ಯರಿಗೂ ಅನಿವಾರ್ಯ, DKC ಅವರಿಗೂ ಅನಿವಾರ್ಯ. ಆದ್ದರಿಂದ ಕಾಂಗ್ರೆಸ್ನಲ್ಲಿದ್ದೇ ಅಧಿಕಾರ, ಒಂದು ಅವರು ಹೊರಗೆ ಬಂದಿದ್ರೆ ಅದು ಪ್ರಶ್ನೆ ಬೇರೆ. ಈಗ ಯಾರಿಗೂ ಕೂಡ ಈಗ ಸಿದ್ದರಾಮಯ್ಯ ಇನ್ನೊಂದು 3ನೇ ಪಕ್ಷ, ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಷ್ಟು ಅವರ ವಯಸ್ಸು ಅವರಿಗೆ ಸಹಕರಿಸಲಾರದು, ಇತ್ಯಾದಿ ಬೇರೆ ಬೇರೆ. ಅದಕ್ಕೆ ಒಂದು ಪಕ್ಷ ಕಟ್ಟಲಿಕ್ಕೆ ಅದಕ್ಕೆ ಅದರದೇ ಒಂದು ಸ್ಟ್ಯಾಮಿನಾ ಬೇಕು, ಅಥವಾ ಹಣಕಾಸು ಸಂಪನ್ಮೂಲ ಬೇಕು, ಓಡಾಟ ಮಾಡಬೇಕು. ಇದೆಲ್ಲ ನೋಡುವಾಗ ಕಾಂಗ್ರೆಸ್ಸು ಸಾಧಾರಣ ಮಟ್ಟಿಗೆ ಅವರ ಪುತ್ರ ಏನು ಹೇಳಿದ್ದಾರೆ, ಅವರು ಇಳಿ ವಯಸ್ಸಿನಲ್ಲಿದ್ದಾರೆ ಎಂಬ ಮಾತನ್ನು ಗಮನಿಸುವಾಗ ಸಿದ್ದರಾಮಯ್ಯ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಬಿಟ್ಟು ಹೋಗಲಾರರು. ಅಂದ್ರೆ ಅವರ ಕೊನೆಯ ಸಿಎಂ ಅಧಿಕಾರಾವಧಿ ಹೋಗಲಾರರು. ಆದರೆ ಅವರು 2028ರಲ್ಲಿ ಪುನಃ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ಆವಾಗ 80 ವರ್ಷ ಕಳೆಯುತ್ತೆ ಓಕೆ ಹೇಳಿದ್ದಾರೆ. ಅದು ಮುಂದಿನ ವಿಷಯ. ಇನ್ನು 2.5 ವರ್ಷ ಇದೆ. ಆರೋಗ್ಯ ಪರ್ಮಿಟ್ ಮಾಡಬೇಕು, ಓಡಾಟದ ಚೈತನ್ಯ ಬೇಕು, ಅದೆಲ್ಲ ಕಾಲಕ್ಕೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯ. ಈಗ ಇರೋದ್ರಿಂದ ಇಬ್ಬರೂ ಕೂಡ ಪಕ್ಷದಲ್ಲೇ ಉಳಿದುಕೊಂಡೇ ಇವರ ಮುಂದಿನ ರಾಜಕೀಯ ಏನು ನಡೆ, ಅದು ಭವಿಷ್ಯ ಅಂತ ಹೇಳುವಾಗಿಲ್ಲ. ಯಾಕಂದರೆ ಅವರು ಏರಬೇಕಾದ ಎತ್ತರವನ್ನು ಏರಿಯಾಗಿದೆ, ಮುಖ್ಯಮಂತ್ರಿ ಆಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಕೇಂದ್ರಕ್ಕೆ ಹೋಗಿ ರಾಜಕಾರಣ ಮಾಡುವಂಥದ್ದಿಲ್ಲ. ಇದೆಲ್ಲ ನೋಡುವಾಗ ಇಬ್ಬರು ಕೂಡ ಕಾಂಗ್ರೆಸ್ನಲ್ಲೇ ಉಳಿತಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಇದ್ದು ಇವರಿಗೆ ಒಂದು ತಮ್ಮ ರಾಜಕೀಯದ ಮುನ್ನಡೆ ಸಾಧಿಸಬೇಕು ಅಂತಿದ್ರೆ ಇಬ್ಬರೂ ಕೂಡ ಕಾಂಗ್ರೆಸ್ನಲ್ಲಿ ಉಳಿಬೇಕು. ಆದ್ದರಿಂದ ಇವರಿಬ್ಬರಿಂದಾಗಿ ಈ ಹಂತದಲ್ಲಿ ಕಾಂಗ್ರೆಸ್ ಹೋಳಾಗ್ತದೆ ಅಂತ ಹೇಳುವ ಲೆಕ್ಕಾಚಾರವೇ ಸರಿಯಾದುದಲ್ಲ. 3ನೇದು, ಈಗ ಇವರು ಏನು ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು. DKC ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಅವರ ಸ್ಥಾನಮಾನ ಏನು ಅಂತ. ಆದರೆ DKC 2.5 ವರ್ಷ CM ಮುಂದಿನ ಅವಧಿಯಲ್ಲಿ ಆದಾಗ ಯಾಕೆ ಸಿದ್ದರಾಮಯ್ಯರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡಬಾರದು, ಅಥವಾ ಪಕ್ಷ ಆ ಜವಾಬ್ದಾರಿನ ಅವರಿಗೆ ಕೊಡ್ಲಿಕ್ಕಿಲ್ಲ ಅಂತ ನಿರೀಕ್ಷೆ ಮಾಡೋದು ಹೇಗೆ? ಒಂದು, ಅಥವಾ ಸರ್ಕಾರದ ಮೇಲೆ ಹಿಂದೆ UPA ಇರುವಾಗ ಅಲ್ಲಿ ಚೇರ್ಪರ್ಸನ್ ಆಗಿ ಅಂತ ಸೋನಿಯಾ ಗಾಂಧಿ ಅವರನ್ನು ಕುತ್ಕೊಳಿಸಿದ್ರಲ್ಲ, ಅಂತ ಒಂದು ಸಂವಿಧಾನೇತರ ಹುದ್ದೆಯನ್ನು ಯಾಕೆ ಸಿದ್ದರಾಮಯ್ಯ ಅವರಿಗೆ ಕೊಡಬಾರ್ದು? ಅಂದ್ರೆ ಹೈಪೋಥಿಸಿಸ್. ಅಂದರೆ ನಿಮ್ಮ ಕೈಯಲ್ಲೂ ಅಧಿಕಾರ ಇರಲಿ, ಇಷ್ಟು ಸಮಯ ಅಧಿಕಾರ ಏಕಾಏಕಿ ಅಧಿಕಾರ ಇಲ್ಲ ಅಂತೇಳಿ ಆಗೋದು ಬೇಡ. ಆದ್ದರಿಂದ ಅದೊಂದು ಹೈಪೋಥಿಸಿಸ್, ಅದು ಸಾಧ್ಯತೆಯೂ ಇದೆ ಅಲ್ಲ, ಸಂವಿಧಾನೇತರ ಹುದ್ದೆಯನ್ನು ಕೊಡುವಂಥದ್ದು. ಇನ್ನು 3ನೇದು, ಹೊಸ ಸಚಿವ ಸಂಪುಟ ಪುನಾರಚನೆ ಆಗುವಾಗ ಹೀಗೆ ರಾಜ್ಯ ಮಟ್ಟದಲ್ಲಿ ತನ್ನ ಭಿನ್ನಮತ, ತನ್ನ ಬಲ, ತನ್ನ ಅನುಯಾಯಿಗಳ ಸಂಖ್ಯೆ ಮತ್ತು ಮಾಸ್ ಲೀಡರ್ನ ಒಂದು ಇಮೇಜನ್ನು ತೋರಿಸಿದರೆ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವ ಪುನಾರಚನೆ ಆಗುವಾಗ ತನ್ನ ಅನುಯಾಯಿಗಳಿಗೆ ಅಥವಾ ತನ್ನ ಹಿಂಬಾಲಕರಿಗೆ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಡುವ ತಂತ್ರ ಯಾಕೆ ಇರಬಾರ್ದು ಅದರ ಹಿಂದೆ? ಇವೆಲ್ಲ ನೀವು ನೋಡಿದರೆ ಇದು ಒಂದು ದೊಡ್ಡ ರಾಜಕೀಯದ ಆಟ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಲಿಕ್ಕಿಲ್ಲ ಅಂತ ಹೇಳೋದು ಅದು ಶುದ್ಧ ಈ ಕಾಂಗ್ರೆಸ್ ಹೈಕಮಾಂಡಿನ ವ್ಯವಸ್ಥೆ ಮತ್ತು ಅದು ಜಾರಿ ಮಾಡುವ ನಿರ್ಧಾರಗಳು ಅವನ್ನೆಲ್ಲ ನೋಡಿದರೆ ಆ ಲೆಕ್ಕಾಚಾರವೇ ತಪ್ಪು. DK ಶಿವಕುಮಾರ್ಗೆ ಇನ್ನು CM ಸಿಕ್ಕುವುದೇ ಇಲ್ಲ, ಅವರು ತಂಡ ಆಗಿದ್ದಾರೆ ಎಂಬ ಹೈಪೋಥಿಸಿಸು ಈ ಸಂದರ್ಭಕ್ಕೆ ತಪ್ಪು, ಸರಿಯಾದುದಲ್ಲ. ಅಂದರೆ ಅಷ್ಟು ಸರಿಯಾದುದಲ್ಲ. ಇದನ್ನೆಲ್ಲ ನಾವು ನೋಡುವಾಗ ಬಹುತೇಕ ಸಿದ್ದರಾಮಯ್ಯ ಮಾನಸಿಕವಾಗಿ ಅಧಿಕಾರದಿಂದ ಇಳಿಲಿಕ್ಕೆ ಅಥವಾ ಅಧಿಕಾರ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. DKಶಿಗೆ ಒಂದು ಭವ್ಯವಾದ ಭರವಸೆ ಸಿಕ್ಕಿದ್ರಿಂದ ತಾನು ಮುಖ್ಯಮಂತ್ರಿ ಆಗ್ತೇನೆ ಎಂಬ ಒಂದು ಭರವಸೆ ಅವರಿಗೆ ಸಿಕ್ಕಿರೋದ್ರಿಂದ ಸದ್ಯಕ್ಕೆ ಈ ಕದನ ವಿರಾಮ ಜಾರಿಯಾಗಿದೆ.